ಮುಂಬರುವ 25 ಸ್ಥಾನಗಳಿಗೆ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 17 ಸ್ಥಾನಗಳಲ್ಲಿ ಜಯಗಳಿಸುವ ಮೂಲಕ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಗರಿಷ್ಠ ಸಂಖ್ಯಾಬಲವನ್ನು ಹೊಂದಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಡಿವಿ ಸದಾನಂದಗೌಡ ಹೇಳಿದರು. ದಕ್ಷಿಣ ಕನ್ನಡ ಬಿಜೆಪಿ ವತಿಯಿಂದ ಅಡ್ಯಾರ್ ಗಾರ್ಡನ್ ಸಭಾಂಗಣದಲ್ಲಿ ಹಮ್ಮಿಕೊಂಡ ಜನಸ್ವರಾಜ್ಯ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಮಸೂದೆ ಅಂಗೀಕಾರವಾಗಲೇಬೇಕಾದರೆ ಎರಡೂ ಸದನದಲ್ಲಿ ಪಕ್ಷದ ಸಂಖ್ಯಾಬಲ ಮುಖ್ಯವಾಗುತ್ತದೆ. ಇತ್ತೀಚೆಗೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಸೂದೆಗೆ ವಿಧಾನಸಭೆಯಲ್ಲಿ ಬಹುಮತ ದೊರೆತರೂ ವಿಧಾನ ಪರಿಷತ್ನಲ್ಲಿ ಬೆಂಬಲ ಪಡೆಯಲು ಸಾಧ್ಯವಾಗಲಿಲ್ಲ. ಬಿಜೆಪಿ ಪಕ್ಷದ ಸದಸ್ಯರ ಸಂಖ್ಯಾಬಲ ಕಡಿಮೆ ಇದ್ದ ಕಾರಣ ವಿಧಾನ ಪರಿಷತ್ನಲ್ಲಿ ಈ ಮಸೂದೆ ಬಿದ್ದು ಹೋಯಿತು. ಆದರೆ ಈ ಬಾರಿ ನಡೆಯುವ ಸ್ಥಳೀಯಾಡಳಿತದ 25 ಕ್ಷೇತ್ರಗಳ ಚುನಾವಣೆಯಲ್ಲಿ ಬಿಜೆಪಿ ಗರಿಷ್ಠ ಸ್ಥಾನಗಳನ್ನು ಪಡೆದು ವಿಧಾನ ಪರಿಷತ್ನಲ್ಲೂ ಬಿಜೆಪಿ ಗರಿಷ್ಠ ಸಂಖ್ಯಾಬಲ ಹೊಂದಲಿದೆ ಎಂದು ಡಿವಿ ಸದಾನಂದಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ನಲ್ಲಿ ಇದಕ್ಕಿಂತ ಹೆಚ್ಚು ನಮಗೆ ಬೇಕಾಗಿರುವಂತ ಬಲ ನಾವು 10 ಹಲವು ಹೊಸ ಕಾನೂನುಗಳನ್ನು ತರ್ತೀವಿ. ವಿಧಾನಸಭೆಯಲ್ಲಿ ಕಾನೂನು ಪಾಸ್ ಆದ್ಮೇಲೆ ವಿಧಾನ ಪರಿಷತ್ತಿಗೆ ಹೋಗಬೇಕು. ಅಲ್ಲಿ ನಮಗೆ ಬಹುಮತ ಇಲ್ಲದ್ರೆ ಅಲ್ಲಿ ಅದಕ್ಕೆ ಹಿನ್ನಡೆ ಆಗುವಂತಹ ಸಂದರ್ಭಗಳಾಗುವಂಥದ್ದು ಇಂಥದ್ದು ಇತ್ತೀಚೆಗೆ ನೀವು ನೋಡಿದಿರಿ. ನಾವು ಗೋಹತ್ಯೆ ಕಾಯ್ದೆ ಇದನ್ನು ತರಬೇಕು ಅಂತ ಹೇಳಿ ತಂದಂತ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ನಮಗೆ ಅದನ್ನು ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ವಿಧಾನ ಪರಿಷತ್ನಲ್ಲಿ ಕೂಡ ನಮ್ಮದೇ ಶಕ್ತಿ ಬೇಕು ಅಂತ ಹೇಳುವಂಥದ್ದು. ಈ ಎಲ್ಲದರ ಒಂದು ಕಾರ್ಯತಂತ್ರಕ್ಕಾಗಿಯೇ ಈ ದೊಡ್ಡ ರ್ಯಾಲಿಯನ್ನ ಎಲ್ಲ 31 ಜಿಲ್ಲೆಗಳಲ್ಲಿ ಕೂಡ ಮಾಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು ಇಲ್ಲಿ ನಡೆದಂತ ಕಾರ್ಯಕ್ರಮ, ನಾನು ಕೂಡ ರಾಜ್ಯದ ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದವನು. ನಾನು ಕೂಡ ಸಾವಿರಾರು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಆದರೆ ನಿನ್ನೆಯಿಂದ ನಡೀತಾ ಇರುವಂತಹ ಈ ಜನಸ್ವರಾಜ್ ರ್ಯಾಲಿ ಇದೆ ಅಲ್ಲ, ಇಷ್ಟು ದೊಡ್ಡ ರ್ಯಾಲಿಗಳು, ಅದು ಕೂಡ ಜನಪ್ರತಿನಿಧಿಗಳ ರ್ಯಾಲಿಗಳು ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ಎಲ್ಲಿ ನೋಡಿದ್ದಿಲ್ಲ. ಇದೇ ಅದ್ಭುತವಾದಂಥದ್ದು. ಅನಂತರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿ, ಕೃಷಿ ರಂಗದ ಮೂಲಕ ಸೌಕರ್ಯ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿ ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ. ಜೊತೆಗೆ ಕೃಷಿ ಆಧಾರಿತ ಉದ್ಯಮ ರಂಗದ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತಾ ಬಂದಿದೆ. ಇದರಿಂದ ಸರ್ಕಾರ ರೈತರ ಪರವಾಗಿದೆ. ಭಾರತ ಕೃಷಿ ಉತ್ಪನ್ನ ರಫ್ತು ಉದ್ಯಮ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ 9ನೇ ಸ್ಥಾನದಲ್ಲಿದೆ ಎಂದ ಅವರು, ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಬಿಜೆಪಿ ನೇತೃತ್ವದ ಸರ್ಕಾರ ಶ್ರಮಿಸುತ್ತಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಪ್ರಾಬಲ್ಯದ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ನಡೆಯಲಿರುವ ವಿಧಾನ ಪರಿಷತ್ನ 25 ಸ್ಥಾನಗಳ ಚುನಾವಣೆ ಮಹತ್ವ ಪಡೆದಿದೆ. ಹಾಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮರು ಆಯ್ಕೆ ಖಚಿತ ಎಂದು ಹೇಳಿದರು. ನಮ್ಮ ದೇಶದ ರೈತರಿಗೆ ನಾವು ನಮ್ಮ ಕೃಷಿ ಇಲಾಖೆ ಹೇಳ್ತಾ ಇದೆ, ದೇಶದ ಪ್ರಧಾನಿ ಹೇಳ್ತಾ ಇದ್ದಾರೆ, ಕೇವಲ ಇನ್ನು ಉತ್ಪಾದನೆ ಮಾತ್ರ ಅಲ್ಲ, ನಮ್ಮ ಯುವಕರಿಗೆ ನಾವು ಉತ್ಪಾದನೆ ಬಗ್ಗೆ ಮಾತಾಡಲಿಕ್ಕೆ ರುಚಿಸುವುದಿಲ್ಲ. ನಾವಿವತ್ತು ಮಾತಾಡಬೇಕಾಗಿದ್ದು ಎಗ್ರಿ ಬಿಸಿನೆಸ್, ಎಗ್ರಿ ಮಾರ್ಕೆಟಿಂಗು, ಎಗ್ರಿ ಎಕ್ಸ್ಪೋರ್ಟು, ಆಹಾರ ಉತ್ಪಾದನೆಯ ಜೊತೆಗೆ ಆಹಾರ ಉತ್ಪಾದನೆ ಎಕ್ಸ್ಪೋರ್ಟ್ ಮಾಡುವುದಕ್ಕೆ, ಆಹಾರ ಉತ್ಪಾದನೆಯನ್ನು ಮಾರ್ಕೆಟಿಂಗ್ ಮಾಡುವುದಕ್ಕೆ, ಆಹಾರ ಉತ್ಪಾದನೆಯನ್ನು ಫುಡ್ ಪ್ರೊಸೆಸಿಂಗ್ ಮಾಡಿ ನಾವು ಹೆಚ್ಚಿನ ಡಬಲ್ ದಿ ಫಾರ್ಮರ್ ಇನ್ಕಮ್, ನಮ್ಮ ರೈತರ ಆದಾಯವನ್ನು ದ್ವಿಗುಣ ಮಾಡುವಂತ ಏನು ಸಂಕಲ್ಪ ಪ್ರಧಾನಿ ಅವರದಿದೆ ಅದನ್ನು ಈಡೇರಿಕೆ ಮಾಡುವುದಕ್ಕೆ ಯೋಚನೆ ಮಾಡಬೇಕು ಅನ್ನೋದಕ್ಕಾಗಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಈ ದೇಶದಲ್ಲಿ ಎಗ್ರಿ ಪ್ರೊಸೆಸಿಂಗ್ಗೆ, ಎಗ್ರಿ ಮಾರ್ಕೆಟಿಂಗ್ಗೆ, ಗೋಡೌನ್ ಮಾಡೋದಕ್ಕೆ, ವೇರ್ ಹೌಸ್ ಮಾಡೋದಕ್ಕೆ ಇವತ್ತು ನಮ್ಮ ಅಡಿಕೆಯನ್ನು ಒಣಗಿಸಕ್ಕಾಗ್ತಾ ಇಲ್ಲ. ನಾವು ಬೆಳೆದಿರುವಂತ ಅಲ್ಪ ಸ್ವಲ್ಪ ಭತ್ತವನ್ನು ನಾವು ಒಣಗಿಸಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ವೇರ್ ಹೌಸ್ ನಿರ್ಮಾಣ, ಅದಕ್ಕಾಗಿ ಡ್ರೈಯರ್ ನಿರ್ಮಾಣ, ಹೊಸ ಟೆಕ್ನಾಲಜಿಯಲ್ಲಿ ವೇರ್ ಹೌಸ್ ಅಲ್ಲೇ ಭತ್ತವನ್ನು ಒಣಗಿಸುವಂತ ಟೆಕ್ನಾಲಜಿ ಬಂದಿದೆ. ಸಮಾರಂಭದಲ್ಲಿ ಭಾಗವಹಿಸಿದ ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಮಾತನಾಡಿ, ಸಹಕಾರ ಸಚಿವನಾಗಿ ರಾಜ್ಯದ ಸಹಕಾರಿ ಬ್ಯಾಂಕ್ಗಳ ಮೂಲಕ ಸುಮಾರು 30 ಲಕ್ಷ ರೈತರಿಗೆ ಸಾಲ ನೀಡುವ ಗುರಿಯನ್ನ ಹೊಂದಿದೆ. ಸಹಕಾರಿ ಬ್ಯಾಂಕ್ನಲ್ಲಿ ಯಾವುದೇ ಅವ್ಯವಹಾರ ನಡೆದರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು. ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಅನ್ನು ಉಡುಪಿ ಜಿಲ್ಲೆಯಿಂದ ಪ್ರತ್ಯೇಕಿಸುವ ಬಗ್ಗೆ ಚಿಂತನೆ ಇದೆ ಎಂದು ಹೇಳಿದರು. 20 ಲಕ್ಷ ರೈತರಿಗೆ ಅನುದಾನ ಸಾಲವನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮಾಜಿ ಮುಖ್ಯಮಂತ್ರಿಗಳು ಮಾಡಿದಂತದ್ದು. ಅದು 16,500 ಕೋಟಿಗೆ 20 ಲಕ್ಷ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದನ್ನ ಮಾಡಿದ 114% ಸಾಲವನ್ನ ಕೊಡ್ತಕ್ಕಂಥದ್ದಕ್ಕೆ ಮಾಡ. ಈ ಸಾರಿ ಬೊಮ್ಮಾಯಿಯವರು 20,810 ಕೋಟಿ ಸುಮಾರು 30 ಲಕ್ಷ ರೈತರಿಗೆ ಸಾಲವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನ ಮಾಡಿ
ಸುಮಾರು 14,39,000 ರೈತರಿಗೆ 10,594 ಕೋಟಿ ಹಣವನ್ನ ಈಗ ಆಲ್ರೆಡಿ ಸಾಲವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. 21 ಡಿಸಿಸಿ ಬ್ಯಾಂಕ್ಗಳಲ್ಲಿ ಒಬ್ಬೊಬ್ಬ ನೋಡಲ್ ಆಫೀಸರ್ ಆಗಿ ಯಾರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದಾಗಿಲ್ಲ. ಯಾರಿಗೆ ಅರ್ಹರಿದ್ದಾರೆ, ಅದು ಹೊಸಬರಾಗಿರ್ಬೋದು, ಹಳಬರಾಗಿರ್ಬೋದು, ಯಾರು ರೈತರು ಯಾವ ಡಿಸಿಸಿ ಬ್ಯಾಂಕಿಗೆ ಬರ್ತಾರೆ, ಬಹುಶಃ 100ಕ್ಕೆ 100 ಅವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದಾಗಬೇಕು. ಸಮಾರಂಭದಲ್ಲಿ ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಂದರು ಮೀನುಗಾರಿಕೆ ಸಚಿವ ಎಸ್ ಅಂಗಾರ, ಶಾಸಕರಾದ ರಾಜೇಶ್ ನಾಯಕ್, ಹರೀಶ್ ಪೂಂಚಾ, ಉಮಾನಾಥ್ ಕೋಟ್ಯನ್, ಡಾಕ್ಟರ್ ಭಾರತ್ ಶೆಟ್ಟಿ, ಪ್ರತಾಪ್ ಸಿಂಗ್ ನಾಯಕ್, ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ಬಿಜೆಪಿಯ ಉಪಾಧ್ಯಕ್ಷರಾದ ಎಲ್ ಶಂಕರಪ್ಪ, ನಿಗಮ ಮಂಡಳಿಯ ಅಧ್ಯಕ್ಷರಾದ ಕಿಯೋನೆಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಸಂತೋಷ್ ಕುಮಾರ್ ಬೋಳಿಯಾರ್, ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ರಾಜ್ಯ ಮೀನುಗಾರಿಕಾ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್ ಉಪಸ್ಥಿತರಿದ್ದರು.